ಜಾನಪದ ಸಂಶೋಧಕರಾಗಿದ್ದ ಡಾಕ್ಟರ್ ವಾಮನ ನಂದಾವರ ಅವರ ವೈಯಕ್ತಿಕ ನೆಲೆಯಲ್ಲಿ ನಡೆಸಿದ ಅಧ್ಯಯನ ಕೇವಲ ಕರಾವಳಿಯ ಜನಪದೀಯ ಹಾಗೂ ಜನಾಂಗೀಯ ಅಧ್ಯಯನಕ್ಕೆ ಮಾತ್ರ ಸೀಮಿತವಾದುದಲ್ಲ. ಅದು ಒಟ್ಟು ಕರ್ನಾಟಕದ ಒಳಗೆ ಜನಪದೀಯವಾಗಿ ಜನಾಂಗೀಯ ಅಧ್ಯಯನವನ್ನ ಹೇಗೆ ಮಾಡಬೇಕೆಂಬ ಮಾದರಿಯನ್ನ ತೋರಿಸಿಕೊಟ್ಟಿತು ಎಂದು ಮೈಸೂರು ಶಾಸ್ತ್ರೀಯ ಭಾಷಾ ಅಧ್ಯಯನ ಕೇಂದ್ರದ ಸಂಶೋಧಕರಾದ ಡಾಕ್ಟರ್ ಚಲಪತಿಯವರು ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಆಕೃತಿಯಾಶಯ ಪಬ್ಲಿಕೇಶನ್ಸ್ನ ಸಹಯೋಗದೊಂದಿಗೆ ತುಳು ಅಕಾಡೆಮಿಯಲ್ಲಿ ಶನಿವಾರ ನಡೆದ ಜಾನಪದ ವಿದ್ವಾಂಸ ಹಾಗೂ ತುಳು ಅಕಾಡೆಮಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ವಾಮನ ನಂದಾವರ ಅವರ ಸಂಸ್ಮರಣೆ ಹಾಗೂ ಚಂದ್ರಕಲಾ ನಂದಾವರ ಅವರು ಸಂಪಾದಿಸಿದ ನಂದಾವರ ಅವರ ಜಾತಿ ಜನಾಂಗಗಳ ಅಧ್ಯಯನ ಕೃತಿ ಆದಿಮ ಬಿಡುಗಡೆಯನ್ನಗೊಳಿಸಿ ಅವರು ಮಾತನಾಡಿದರು. ಶೈಕ್ಷಣಿಕ ವ್ಯಾಪ್ತಿಯಲ್ಲಿ ಜಾನಪದ ಅಧ್ಯಯನ ಆರಂಭವಾಗುತ್ತಿದ್ದ 80ರ ದಶಕದಲ್ಲಿ ವಾಮನ ನಂದಾವರ ಅವರು ಕೈಗೊಂಡ ಅಧ್ಯಯನ ಮಾರ್ಗವು ಜಾನಪದ ಅಧ್ಯಯನ ಲೋಕದಲ್ಲಿ ಒಂದು ವಿಭಿನ್ನ ಮಾದರಿಯಾಗಿದೆ ಎಂದು ಚಲಪತಿಯವರು ಅಭಿಪ್ರಾಯಪಟ್ಟರು. ಸೊ ವಾಮನ ನಂದಾವರು ಬಹಳ ಹಿರಿಯ ವ್ಯಕ್ತಿತ್ವ. ನಾನು ಈ ಪುಸ್ತಕ ಬೆಳಗ್ಗೆ ಬಂದ ಕೂಡಲೇ ನನಗೆ ಆ ಹೋಟೆಲ್ನವರು, ನಾವು ಇಟ್ಕೊಂಡಿದ್ದ ಹೋಟೆಲ್ನವರು ನನಗೆ ತಲುಪಿಸಿದ್ರು. ಚಂದ್ರಕಲಾ ಅವರು ಕಲಿಸಕ್ಕೆ ಇದ್ದಾರೆ ಅಂತ ಮೊದಲು ಇದೇ ನನ್ನನ್ನು ಸ್ವಾಗತಿಸಿದ್ರು ಮೊದಲು ಬೆಳಗ್ಗೆ. ಸೊ ಅದು ತೆಗೆದು ನೋಡ್ತಾ ಇದ್ದೆ ಅವರು ಕೂಡಲೇ. ಆ ಕೊನೆಯ ಭಾಗಕ್ಕೆ ಬಂದಾಗ ಆ ಪುಸ್ತಕಗಳು ಅವ್ರು ಮಾಡೋ ಕೆಲಸ ಎಲ್ಲ ನೋಡ್ತಾ ಇದ್ದೆ. ನಾನು ಇಲ್ಲಿ ತನಕ ಅಷ್ಟು ಕೆಲಸದಲ್ಲಿ ಪರಿಚಯ ಆಗಿರಲಿಲ್ಲ ನನಗೆ. ಅವರ ಕೋಟಿ ಚೆನ್ನೈ ಬಗ್ಗೆ ನೋಡಿದ್ದೆ. ಮತ್ತು ಕನ್ನಡ ಯೂನಿವರ್ಸಿಟಿಯಿಂದ ಪ್ರಕಟವಾದಂಥ ತುಳು ಸಾಹಿತ್ಯ ಚರಿತ್ರೆ ಅಲ್ಲಿ ಅವರು ಭಾಗಿಯಾಗಿರುವುದನ್ನು ಗಮನಿಸಿದ್ದೆ. ಅದಲ್ಲದೆ ಬೇರೆ ಗಮನಿಸಿದ್ದು ತುಂಬ ಕಡಿಮೆ. ಈ ಪುಸ್ತಕಕ್ಕೆ ಮುನ್ನುಡಿಬೇಕು ಅಂತ ಚಂದ್ರಕಲಾ ಅವರು ಕಳಿಸಿದಾಗ ಆಗ ಅವರ ಲೇಖನಗಳನ್ನು ನಿಜವಾಗ್ಲೂ ಕೂಡ ಓದಿದ್ರು. ಬಹಳಷ್ಟು ತುಳುವಿನಲ್ಲಿ ಬರೆದಿದ್ದಾರೆ ಅವರು. ಇದು ಬಹಳ ಸಂತೋಷದ ಸಂಗತಿ. ಯಾವಾಗಲೂ ಕೂಡ ನಮ್ಮ ಭಾಷೆಯಲ್ಲಿ ನಾವು ಬರೆಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಂತ ತಿಳಿದಿರೋದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಅವರು ಕೃತಿಗಳ ಬಿಡುಗಡೆಯನ್ನ ಮಾಡಿದ್ರು. ನಂದಾವರ ಅವರು ತುಳು ಸಂಶೋಧಕನಾಗಿ ಕಾರ್ಯನಿರ್ವಹಿಸಿದಷ್ಟೇ ಕಾಳಜಿಯಲ್ಲಿ ತುಳುವಿನ ಕಾರ್ಯಕರ್ತ ಹಾಗೂ ನಾಯಕನಾಗಿಯೂ ಕಾರ್ಯನಿರ್ವಹಿಸಿದ್ದರು ಎಂದು ತಾರನಾಥ್ ಗಟ್ಟಿ ಕಾಪಿಕಾಡ್ರವರು ಅಭಿಪ್ರಾಯಪಟ್ಟರು. ಅತನ ಕೂಡ ಬೆರಿಸಾಯನ ಅತನ ಅನುಭವವನ್ನು ಪಡ್ಕೊಂಡು ಬಂದಾಗ ಅಕಾಡೆಮಿ ಮತ್ತು ಸುಮಾರು ಚರ್ಚೆ ಮಾತ್ರ ನಡಕೊಂಡು ಅವಾಗ ಮಾನ್ಯ ನಂದ ಯಾಕಂದ್ರೆ ಅಪಗದ ಪುರ್ತುಡ ನಿಜವಾಯಿನ ನಾಯಕತ್ವ ತೂಯರಬೇಕು. ಇನ್ನು ಹೊಸ ಜನಗಳಿಗೆ ಜನಕ್ಕೆ ಗೊತ್ತುಪ್ಪ ಅಂತ ಹಿರಿಯಗಳಿಗೆ ಮಾತ್ರ ಗೊತ್ತುಪ್ಪು ಸರ್ಕಾರದ ಎದುರು ಮನವಿನ ದೀಪಿದೆ. ಅವಾಗ ಕರ್ನಾಟಕ ಸರ್ಕಾರದ ಮಾನ್ಯ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗುತ್ತದೆ. ಆ ಮನವಿಗೆ ಸರ್ಕಾರ ಪೂರಕವಾಗಿ ಸ್ಪಂದಿಸಾದ ಕೇಂದ್ರ ಸರ್ಕಾರ ಕಡಪಡ್ತದೆ. ಮನವಿ ಡೆಲ್ಲಿಗೆ ಡೆಲ್ಲಿಡಿತ್ತೆ ಗೌಜಿ ಲೆಕ್ಕ ಅವಡತ್ತ ಅವಾಗ ಆ ಗೌಜಿ ಲೆಕ್ಕವನ್ನ ಮುಂತಾಲಿಕ್ಕೆಲ್ಲ ಅವು ನಂದಾವರನ ನೇತೃತ್ವಡಿ ಆಯ್ತು. ಅಲ್ಪ ತುಳುದ ರಾಷ್ಟ್ರೀಯ ತುಳುವ ಸಮಾವೇಶ ಅನ್ನೋದು ಅಲ್ಪದ ಡೆಲ್ಲಿದ ತುಳುವ ಸೇರಿಕೂಟದಲ್ಲಿ ಅತನ ಡೆಲ್ಲಿ ತುಳು ಡೆವಲಪ್ಮೆಂಟ್ ಕಮಿಟಿ ಮಾತ್ರ ಸಂಸದಕ್ಕೆ ಮಾತ್ರ ಸೇರು ಮಾತ್ರ ಕಿರವರು ಎದುರು ಮಾತ್ರ ಇತ್ತನಾದ ಮಾನ್ಯ ನಂದಾವ ಆ ಸಂದರ್ಭದಲ್ಲಿ ಬಾರಿ ಮೆಲ್ಲ ಕೂಟ ಅತ್ತಂಡ ಸಮಾವೇಶ ಡೆಲ್ಲಿಡೆಂಚಿನ ನಡೆಪೋಣ. ಆ ಸಮಾವೇಶನ ಗುರ್ಕಾರ ಅಪಘಾತ ಮಾಜಿ ಮುಖ್ಯಮಂತ್ರಿಯಾಗಿರ್ತನ ಮಾನ್ಯ ವೀರಪ್ಪ ಮೊಯ್ಲಿ ನಿರ್ವಹಿಸುತ್ತಿದ್ದರು. ಆ ಲೇಸನ್ನು ಉದ್ದೀಪನ ಮಾಡ್ತಾರೆ. ಅಪಘ NDA ಸರ್ಕಾರದ ಸಂಚಾಲಕರಾದಿತ್ತನ ಜಾರ್ಜ್ ಫರ್ನಾಂಡಿಸ್ ಐದು ಮಕ್ಕಳು ಬಾರಿ ಮಲ್ಲ ಮಟ್ಟದ್ದು ಸರ್ಕಾರದ ಕೇಂದ್ರ ಸರ್ಕಾರದ ಮಟ್ಟದ್ದು ಅಥವಾ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಜೊತೆಗೆ ಕೆಲಸ ಅನಿಲ ಪಕ್ಕ ನಮ್ಮ ಸ್ವರ ಲಕ್ಕೊಂದೇ ಉಂಟು. ಆ ಪುರ್ತುಡು ಅವು ನನ್ನ ಹೆಣ್ಮನೆ ಪರಿಚಯದಲ್ಲಿ ಸೇರುಂಡೇ ಎಂದು ಬರ್ಕೊಂಡು ನಡೆ ಮುಟ್ಟದಲ್ಲ ಬಾರಿ ಕೈತಾದ ಸನ್ನಿವೇಶ ಬರ್ತಿತ್ತು. ಯಾಕಂದ್ರೆ ಆ ಪುರ್ತುಗೂ ಮಾನ್ಯ ಜಾರ್ಜ್ ಫರ್ನಾಂಡಿಸ್ ಸ್ವಲ್ಪ NDA ಸರ್ಕಾರದ ಸಂಚಾಲಕರಾದಿತ್ತನ ಆಯ್ನದಾದರ ಪಕ್ಕ ಸಮಾವೇಶಕ್ಕೆ ಬರ್ತಾರ ಅದು ಮಿಕ ಮಾತ ಕೊರೋನಾ ಮನವಿನ ಅವೇ ದಿನ ವೈಯಕ್ತಿಕ ಅಪಘಾತ ಪ್ರಧಾನಿ ಆಗಿತ್ತನ
ಮಾನ್ಯ ವಾಜಪೇಯಿಯವರ ಕೈಗೆ ಕೊರ್ದು ಮತ್ತು ಒಂದು ವಿಭಿನ್ನ ಶೈಲಿಯ ವೇದಿಕೆ ನಿರ್ಮಾಣ ಅತಂಡ ಬರೆಯಪ್ಪನ ಅತಂಡ ಚಿತ್ರಮಂಥನ ಇದು ಗೋಪಾಲಕರ ನಮ್ಮೊಟ್ಟಿಗೆ ಅರಿವಿನ ಕ್ರೀಡಾಂಗಣದೊಟ್ಟಿಗೆ ಬಾರಿ ನಿಕಟವಾದ ಸಂಪರ್ಕ ಕೊನತನ ಅಲ್ಲ ಅಂದರೆ ನಮ್ಮ ನಂದಾವರ ಇನ್ನೊಂದು 30 ವರ್ಷದ ಮುಂದೆ ತಿಂಗಳು ಕುಡ್ಲದ ಪೂರ್ವ ಮಾರ್ಚ್ ಆಗಿನ ಒಂದು ವಾರ ಹೆಚ್ಚಿಗೆ 30 ವರ್ಷದ ತುಂಬ ಅಕಾಡೆಮಿದ ಸುಲೂತ ಗೌರವ ಪ್ರಶಸ್ತಿ ಪಟ್ಟಣ ಲೀಡ್ಸ್ ಮಾಡ್ತಾನೆ ಒಕೆದಂಬಾಡಿ ಜಯತಪ್ಪ ರೈಕುಲೆಗೆಲ್ಲ ಒಕ್ಕ ಮಂದಾರ ಕೇಶವ ಸುರೂತ ಅಕಾಡೆಮಿದ ಒಂದು ಮಾನಾದಿಗೆ ಗೌರವ ಮಾನ ಎಂದಿಗದ ಪ್ರಶಸ್ತಿ ಕಲ್ಪನ ಹೊರತು ಅಲ್ಪಲ ಆಯಾನ್ ಪಲ್ಲೆಕನೆ ಎಕಡೆ ಪಲ್ಲೆಕನೆ ಅಲ್ಪ ಅಮೃತ ಸೋಮೇಶ್ವರ ಅತ್ತಂಡ ನಂದಾವರಣ ಕಲ್ಲ ಅಲ್ಪಲ್ಲಿ ಕಾರ್ಯಕರ್ತರು ಸ್ವಯಂ ಸೇವಕರಾದ ಈಗ ಬೇಲೆ ಮಂದಿರ ಆ ಪೊರ್ತುಗೆ ಆ ದಿನದ ಆ ಚಾವಡಿಯಲ್ಲಿ ಚಂದ್ರಕಲಾ ಮೇಡಮ್ ಹೇಳ್ತೀವಿ ದಾದ ಮಂದಿರಿಗೆ ಅನ್ಕೊಂಡ ಆ ಯಾನಿದ್ದೆ ಬಂಡೆ ಮಂದಾರ ಕೇಶವ ಭಟ್ರಿಗಳ ಪ್ರಶಸ್ತಿ ಕಲ್ಪನಾ ಕಾರ್ಯಕ್ರಮ ಇತ್ತು ಮಂದಾವರ ಕೇಶವ ಭಟ್ನ ಏನು ಮಂದಾರ ರಾಮಾಯಣ ಅಂತ ಆಯ್ತು ಅಲ್ಲಿ ಕಾವ್ಯ ವಾಚನನ್ನು ಆ ದಿನ ಹೊರತು 30 ವರ್ಷದ ತುಂಬು ಅಕಾಡೆಮಿದ ಸುರುತ್ತ ಮಾನಾದಿಗೆದ ಇಂದಿನ ವಾರ್ಷಿಕ ಪ್ರಶಸ್ತಿ ಕಲ್ಪನಾ ಲೇಸ್ ಅನಂತರ ಒಂದು ನಡಪಾದ ಉಚ್ಚಿಲ ಕಲಾ ಗಂಗೋತ್ರಿಯ ನಿರ್ದೇಶಕರಾದ ನಿವೃತ್ತ ಪ್ರಾಂಶುಪಾಲ ಸದಾಶಿವ ಅವರು ವಾಮನನಂದ ಅವರ ಚಾವಡಿಯ ನಾಮಫಲಕವನ್ನು ಅನಾವರಣಗೊಳಿಸಿದರು. ಡಾಕ್ಟರ್ ವಾಮನನಂದ ಅವರ ತಾಳಮೇಳ ಕೃತಿಯನ್ನು ಪರಿಚಯಿಸಿದ ಕವಯಿತ್ರಿ ಜ್ಯೋತಿ ಮಹದೇವ ಅವರು ನಂದಾವರ ಅವರ ಕವನಗಳಲ್ಲಿ ವಿಶಿಷ್ಟವಾದ ಭಾಷಾ ಪ್ರಯೋಗವನ್ನು ಮಾಡಿದ್ದಾರೆ ಎಂದು ಹೇಳಿದರು. ದುಂಬು ಬತ್ತಿನಕ್ಕೆ ಬಿಡ್ದು ಬೊಕ್ಕ ಬತ್ತಿನ ಕೊಂಬುಗಟ್ಟಿ ಎಂದು ಅದೇ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಮತ್ತೆದ್ದು ಬಂದ ಕೋಡು ನೀನು, ಮೊದಲಿದ್ದ ಕಿವಿ ನಾನು, ಏನು ಬಿಂಕವೋ ನಿನಗೆ ಇಂಚ ಶುರುವಾಪಿನ ಕವನ, ನಾನೆಲ್ಲಿ ನೀನೆಲ್ಲಿ ಎಂದು ಶುರುವಾಪುದು. ವ್ಯತ್ಯಾಸ ಈ ದ್ವಂದ್ವ ಸಂವಾದ ಇಂಚ ಪೂರ ದುಂಬುಕೋದು ಕೆಬಿಗೆ ಪ್ರಾಮುಖ್ಯ ಕೊರ್ಪಿನಂಚಿನ ಪಾತೆರೆ ಬರ್ಕೊಂಡು ಕೆಬಿ ಕೇಳುನ ತಾಳ್ಮೆಗೆ ಮನಸ್ಸದ ತಾಳ್ಮೆಗೆ ಕೇನು ನಂಚಿನ ಮನಸ್ಸಿಗೆ ಪ್ರಾಮುಖ್ಯ ಕೊರೊಂದು ಕೋಡು ಕೊಂಬು ದರ್ಪ ಅಹಂಕಾರ ಉನ್ಮಾದನೆಗೆ ಸಂಕೇತವಾದ ಈ ಕವನ ದುಂಬುಕೊಂಡು. ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದೆ ರತ್ನಾವತಿ ಬೈಕಾಡಿ ಅವರನ್ನು ಸನ್ಮಾನಿಸಲಾಯಿತು. ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕರಾದ ಬಾಬು ಪಾಂಗಳ ಅವರು ಉಪಸ್ಥಿತರಿದ್ದರು. ತುಳು ಅಕಾಡೆಮಿಯ ಮಾಜಿ ಸದಸ್ಯ ಬೆನೆಟ್ ಅಮ್ಮಣ್ಣ ಕಾರ್ಯಕ್ರಮವನ್ನು ನಿರೂಪಿಸಿದ್ದರು. ಆಕೃತಿ ಆಶಯ ಪ್ರಕಾಶಕರಾದ ಕಲ್ಲೂರು ನಾಗೇಶ್ ರವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಮಾರು 23 ಪುಸ್ತಕಗಳನ್ನು ಅವರು ಬರೆಯಲು ಪ್ರಕಟ ಮಾಡಿದ್ದು, ಸುಮಾರು 74 ಕೃತಿಗಳಿಗೆ ಸಂಪಾದಕರಾದ ಹೆಚ್ಚಿನ ಬಹುತೇಕ ತುಳುಕ ಕೆಲಸಗಳು ಮತ್ತು ನಮ್ಮ ನಿಧಿ ಗುಡ್ಡುಪೋಯಿನ ಡಾಕ್ಟರ್ ವಾಮನನಂದ ಅವರ ಚಂದ್ರಕಲಾ ನಂದ ಅವರ ಕೃತಜ್ಞತೆಯನ್ನು ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.